ನಮ್ಮ ಸಂಸ್ಥೆಗೆ ಸಂಬಂಧವಿಟ್ಟುಕೊಂಡು ನಮ್ಮೊಂದಿಗೆ ಕಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕಳೆದ 1 ವರ್ಷದಿಂದ ನಮ್ಮನ್ನು ಅಗಲಿದಂತಹ 4 ಮಂದಿ ಕಲಾವಿದರನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಬೇಕು. ಅವರಲ್ಲಿ ಪ್ರಮುಖರಾದವರು ಬಡಗುತಿಟ್ಟಿನ ಶ್ರೇಷ್ಠ ಭಾಗವತರಾದಂತಹ ಶ್ರೀ ಕೀರ್ತಿಶೇಷ ಸುಬ್ರಹ್ಮಣ್ಯ ದಾರೇಶ್ವರ ಇವರು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಲೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುವಂತಹ DVಜಿಯವರ ಮಂಕುತಿಮ್ಮನ ಕಗ್ಗದ ಈ ಮಾತನ್ನು ಹೇಳ್ತಾ, ಕೀರ್ತಿಶೇಷ ಸುಬ್ರಹ್ಮಣ್ಯ ದಾರೇಶ್ವರ ಅವರು ಅದೇ ರೀತಿ ಬಾಳಿದವರು, ಬದುಕಿದವರು. ದಿನಾಂಕ 5/9/1957ರಲ್ಲಿ ಲಕ್ಷ್ಮೀನಾರಾಯಣ ಭಟ್ಟ ಹಾಗೂ ಲಕ್ಷ್ಮೀ ಅಮ್ಮ ದಂಪತಿಗಳಿಗೆ ಗೋಕರ್ಣದಲ್ಲಿ ಸುಪುತ್ರರಾಗಿ ಜನಿಸಿದರು. ಯಕ್ಷಗಾನ ರಂಗದಲ್ಲಿ 50 ವರ್ಷಗಳ ಕಾಲ ನಿಜಾರ್ಥದ ಭಾಗವತರಾಗಿ ಸೇವೆ ಸಲ್ಲಿಸಿದವರು ಕೀರ್ತಿಶೇಷ ದಾರೇಶ್ವರರು. 1973ರಲ್ಲಿ ಯಕ್ಷರಂಗಕ್ಕೆ ಬಂದ ದಾರೇಶ್ವರರು ಅಮೃತೇಶ್ವರ ಮೇಳದಲ್ಲಿ ಸಹಭಾಗವತರಾಗಿ ಸೇವೆ ಸಲ್ಲಿಸಿ 1986ರಿಂದ 2012ರವರೆಗೆ 26 ವರ್ಷ ಪೆರಡೂರು ಮೇಳದಲ್ಲಿ ಪ್ರಧಾನ ಭಾಗವತರಾಗಿ, ನಿರ್ದೇಶಕ, ಕಥಾ ಸಂಯೋಜಕರಾಗಿ ಮೇಳವನ್ನು ಮುನ್ನಡೆಸಿದ ಹಿರಿಯ ಭಾಗವತರು. ಇಂದಿಗೂ ದಾಖಲೆಯಾಗಿ ನಿಂತ 430ಕ್ಕೂ ಹೆಚ್ಚು ಆಡಿಯೋ ಕ್ಯಾಸೆಟ್ಗಳ ಮುದ್ರಣ, 250ಕ್ಕೂ ಮಿಚ್ಚಿ ವಿಡಿಯೋ CD DVD ಚಿತ್ರೀಕರಣ ಮಾಡಿದ ಶ್ರೇಷ್ಠ ಸಾಧಕರು. ಯಕ್ಷಗಾನ ರಂಗದಲ್ಲಿ ಪ್ರಪ್ರಥಮ ಹೊಸ ರಾಗಗಳನ್ನು, ಹೊಸ ತಾಂತ್ರಿಕತೆಯನ್ನು ಯಶಸ್ವಿಯಾಗಿ ಬಳಸಿದ ಸಾಧಕ ಭಾಗವತರು ದಿವಂಗತ ದಾರೇಶ್ವರರು. ಕಲೆ ಸಂಸ್ಕೃತಿಯ ಉಳಿವು ಪಸರಣಕ್ಕಾಗಿ ದಾರೇಶ್ವರ ಯಕ್ಷ ಬಳಗ ಚಾರಿಟೇಬಲ್ ಟ್ರಸ್ಟ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಆ ಮೂಲಕ ಯಕ್ಷಗಾನಕ್ಕೆ ಮಹಾನ್ ಕೊಡುಗೆ ನೀಡಿದ ಮಹನೀಯರು. ದಾಸರ ಕೀರ್ತನೆಗಳು, ರಾಷ್ಟ್ರಕವಿಗಳ ಅನೇಕ ಹಾಡುಗಳನ್ನು ಯಕ್ಷಗಾನಕ್ಕೆ ಒಪ್ಪುವಂತೆ ಪ್ರಯೋಗಿಸಿದ ಪ್ರಯೋಗಶೀಲರು ಮಾನ್ಯ ದಾರೇಶ್ವರರು. ಬಳಕೆಯಲ್ಲಿಲ್ಲದ ಅನೇಕ ರಾಗಗಳನ್ನು, ಉದಾಹರಣೆಗೆ ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತದ ಮಧುವಂತಿ, ಸೋಹಾನಿ, ಭಟಿಯಾ ಹಾಗೂ ಲಲಿತ ಇಂತಹ ಪ್ರಮುಖವಾದ ರಾಗಗಳನ್ನು ಯಕ್ಷಗಾನಕ್ಕೆ ಪರಿಚಯಿಸಿದ ಕೀರ್ತಿ ದಾರೇಶ್ವರರಿಗೆ ಸಲ್ಲಬೇಕು. ಈಗ ಎಲ್ಲ ಭಾಗವತರು ಬಳಸುವ ವಿದ್ಯುತ್ ಚಾಲಿತ ಶ್ರುತಿಪೆಟ್ಟಿಗೆಯನ್ನು ಪ್ರಪ್ರಥಮವಾಗಿ ರಂಗಕ್ಕೆ ತಂದವರು ದಾರೇಶ್ವರ ಭಾಗವತರು. ಹೀಗೆ ಸಾಧನೆಯ ಹರಿಕಾರರಾಗಿ, ಬಡಗಿನ ಶ್ರೇಷ್ಠ ಭಾಗವತರಾಗಿ ಬಾಳಿದ, ಬದುಕಿದ, 100 ಪ್ರಶಸ್ತಿ ಸಮ್ಮಾನಗಳನ್ನು ಪಡೆದ ದಾರೇಶ್ವರ ಭಾಗವತರು ಅಲ್ಪಕಾಲದ ಅಸೌಖ್ಯದಿಂದ 25/4/2024ರಂದು ಪರಮಾತ್ಮನ ಪಾದವನ್ನು ಸೇರಿದ್ದಾರೆ. ಅವರಿಗೆ ಮಾತೆ ರಾಜರಾಜೇಶ್ವರಿಯು ಸಾಯುಜ್ಯವನ್ನು ಕರುಣಿಸಲಿ ಎನ್ನುವಂಥ ಆಶಯದೊಂದಿಗೆ ಅವರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ಇದ್ದೇನೆ. ಇನ್ನೊಬ್ಬರು ಯಕ್ಷಗಾನ ರಂಗದ ರಾಜನಾಗಿ ಮೆರೆದ ಪೆರುವಾಯಿ ನಾರಾಯಣ ಶೆಟ್ಟಿಯವರು. ತೆಂಕುತಿಟ್ಟು ಯಕ್ಷಗಾನ ರಂಗದಲ್ಲಿ ಯಕ್ಷಗಾನ ಕಲಾ ತಿಲಕರಾಗಿ ಮೆರೆದ ಪೆರುವಾಯಿ ನಾರಾಯಣ ಶೆಟ್ಟಿ ಅವರು 1942ರಲ್ಲಿ ಬಂಟ್ವಾಳ ತಾಲೂಕಿನ ಪೆರುವಾಯಿ ಎಂಬಲ್ಲಿ ಶ್ರೀ ಮದನಪ್ಪ ಶೆಟ್ಟಿ ಮತ್ತು ಅಬ್ಬಕ್ಕ ಶೆಟ್ಟಿ ದಂಪತಿಗಳಿಗೆ ಸುಪುತ್ರರಾಗಿ ಜನಿಸಿದರು. ಬಾಲ್ಯದಲ್ಲಿ ಯಕ್ಷಗಾನದ ಮೇಲೆ ಅತೀವ ಆಸಕ್ತಿಯನ್ನು ಹೊಂದಿ ತಾನೂ ಒಬ್ಬ ಕಲಾವಿದನಾಗಬೇಕೆಂಬ ಆಶೆಯಿಂದ ಆಗಿನ ಖ್ಯಾತ ಕಲಾವಿದರಾದ ಪೈವಲಿಕೆ ತ್ರಿವೇಷದ ಐತಪ್ಪ ಶೆಟ್ಟರಲ್ಲಿ ಹಾಗೂ ಕುಡಾನ ಗೋಪಾಲಕೃಷ್ಣರಿಂದ ನಾಟ್ಯವನ್ನು, ಅಳಿಕೆ ರಾಮಾಯರೈಗಳಿಂದ ಮಾತುಗಾರಿಕೆಯನ್ನು ಅಭ್ಯಾಸ ಮಾಡಿ ರಂಗ ಪ್ರವೇಶ ಮಾಡಿದರು. ಶ್ರೀ ಕಟೀಲು, ಬಪ್ಪನಾಡು, ಧರ್ಮಸ್ಥಳ, ಕಲಾವಿಹಾರ, ಕರ್ನಾಟಕ ಸೇರಿದಂತೆ ತೆಂಕುತಿಟ್ಟು ಯಕ್ಷರಂಗದಲ್ಲಿ ಸುಮಾರು 6 ದಶಕಗಳ ಕಾಲ ಸೇವೆ ಸಲ್ಲಿಸಿದವರು ಪೆರುವಾಯಿಯವರು. ಯಕ್ಷಗಾನ ರಂಗದಲ್ಲಿ ಅವರ ಪಾತ್ರಕ್ಕೆ ಅವರೇ ಸಾಟಿ. ಅದಕ್ಕೆ ಎದುರು ಇರುವ ಎಂಬಂತಹ ವೇಷವೇ ಇಲ್ಲ. ರಕ್ತಬೀಜ, ಕೌರವ, ಅರುಣಾಸುರ, ಈಶ್ವರ, ಹನುಮಂತ, ಜಾಬಾಲಿ, ಋತುಪರ್ಣ, ವೀರಮಣಿ, ಕಾರ್ತವೀರ್ಯ, ವಿಶ್ವಮಿತ್ರ, ಧ್ರುವ ಮುಂತಾದ ಪಾತ್ರಗಳಿಗೆ ನ್ಯಾಯ ಕೊಟ್ಟ ಸಮರ್ಥ ಕಲಾವಿದರು. ಶ್ರೀ ಕಟೀಲು ಕ್ಷೇತ್ರ ಮಹಾತ್ಮೆಯ ಜಾಬಾಲಿ ಪಾತ್ರವನ್ನು ಪ್ರಪ್ರಥಮವಾಗಿ ನಿರ್ವಹಿಸಿದವರು. ಆ ಬಳಿಕ ಅರುಣಾಸುರನ ಪಾತ್ರದಲ್ಲಿ ನಮ್ಮನ್ನೆಲ್ಲ ರಂಜಿಸಿದವರು ಮಾನ್ಯ ಪೆರುವಾಯಿ ನಾರಾಯಣ ಶೆಟ್ಟರು. ಅವರನ್ನು ಗುರುವಾಗಿ ಸ್ವೀಕರಿಸಿದ ಅನೇಕ ಕಲಾವಿದರು ರಂಗದಲ್ಲಿ ಮೆರೆಯುತ್ತಿದ್ದಾರೆ. ಪೆರ್ಮುದಿ ಜಯಪ್ರಕಾಶ್ ಶೆಟ್ಟರು ಇರ್ಬೋದು, ಮಾನ್ಯ ಸಂತೋಷರಿರ್ಬೋದು, ಅವರಲ್ಲಿ ಮುಖ್ಯರಾದವರು. ಸಿದ್ಧಿ ಇದ್ದವರೆಲ್ಲ ಪ್ರಸಿದ್ಧಿಗೆ ಬರಲಿಲ್ಲ, ಪ್ರಸಿದ್ಧಿಗೆ ಬಂದವರೆಲ್ಲ ಸಿದ್ಧಿಯನ್ನು ಪಡೆದವರಲ್ಲ. ಆದರೆ ಶೆಟ್ಟರು ಸಿದ್ಧಿಯನ್ನು ಪಡೆದಿದ್ದರು, ಪ್ರಸಿದ್ಧಿಗೆ ಬಂದಿದ್ದರು. ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಇವರನ್ನು ಅರಸಿ ಬರಲಿಲ್ಲ. ಕಾರಣ, ಇವರು ಪ್ರಶಸ್ತಿ ಸನ್ಮಾನಗಳ ಬೆನ್ನ ಹಿಂದೆ ಬಿದ್ದವರಲ್ಲ. ಕೋಗಿಲೆಯೊಂದು ಹಾಡುವುದು ಇತರರು ಕೇಳಬೇಕೆಂದಲ್ಲ, ತನ್ನನ್ನು ಪುರಸ್ಕರಿಸಬೇಕೆಂದಲ್ಲ, ಅದು ಹಾಡುವುದು ತನ್ನ ಆತ್ಮತೃಪ್ತಿಗಾಗಿ. ಹಾಗೆಯೇ ಶೆಟ್ಟರು ತನ್ನ ನೆಮ್ಮದಿಗಾಗಿ ಕಲಾಮಾತೆಯ ಸೇವೆ ಎಂದು ತಿಳಿದು ಅದನ್ನು ಕ್ರಮಬದ್ಧವಾಗಿ ನಿರ್ವಹಿಸುತ್ತಿದ್ದರು. ಪೌರಾಣಿಕ, ಚಾರಿತ್ರಿಕ, ಸಾಮಾಜಿಕ, ಕನ್ನಡ, ತುಳು ಭಾಷೆಗಳೆರಡರಲ್ಲೂ ಕೂಡ
ಪ್ರೌಢಿಮೆಯನ್ನು ಹೊಂದಿದ ಶೆಟ್ಟರು ಜೀವಿತದ ಕೊನೆಯವರೆಗೂ ಲವಲವಿಕೆಯಿಂದಲೇ ಇದ್ದರು. ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದರು. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನ ಎಂಬಂತೆ ಅವರ ಜೀವನದಲ್ಲಿ ಅದನ್ನು ಅವರು ಕಂಡವರು. 24/1/2024 ಅವರು ಯಕ್ಷರಂಗದ ಜ್ಯೋತಿಯಾಗಿ ಉಳಿದು ನಮ್ಮನ್ನಗಳಿದ್ದಾರೆ. ಅವರನ್ನು ಇಂದು ಎಲ್ಲರ ಪರವಾಗಿ ನೆನಪು ಮಾಡ್ತಾ ಇದ್ದೇವೆ. ಮತ್ತೊಬ್ಬರು ಕುಂಬ್ಳೆ ಶ್ರೀಧರರಾಯರು. ಬೆಳಕಿನ ಜೊತೆ ಬೆಳೆಯಬಹುದು, ಅರಳಬಹುದು, ಬೆಳಕಾಗಬಹುದು ಎನ್ನುವ ಮಾತನ್ನು ಯಾವುದೋ ಪುಸ್ತಕದಲ್ಲಿ ಓದಿದ ನೆನಪು. ಕುಂಬಳೆ ಶ್ರೀಧರರಾಯರ 76 ವರ್ಷದ ಜೀವನವನ್ನು ಅವಲೋಕಿಸಿದರೆ ಮೇಲಿನ ಮಾತು ದಿಟವಾಗುತ್ತದೆ. ಪರಂಪರೆಯ ನಾಟ್ಯ ಪ್ರಸಂಗದ ನಡೆ, ಪುರಾಣದ ಜ್ಞಾನ, ಸ್ತ್ರೀ, ಪುಂಡು, ಕಿರೀಟ ವೇಷದಲ್ಲಿ ಸಿದ್ಧಿ ಇವೆಲ್ಲವನ್ನು ನೋಡಿದಾಗ ಅವರೊಬ್ಬ ಪರಿಪೂರ್ಣ ಕಲಾವಿದರೆನ್ನುವುದರಲ್ಲಿ ಎರಡು ಮಾತಿಲ್ಲ. 1948ನೇ ಇಸವಿ ಜುಲೈ 23ರಂದು ಕುಂಬಳೆಯ ಪೆರಣೆಯಲ್ಲಿ ಮಾಲಿಂಗ ಮುಕ್ಕಾರಿ ಕಾವೇರಿ ದಂಪತಿಯ ಸುಪುತ್ರರಾಗಿ ಜನಿಸಿದಂತಹ ಕುಂಬಳೆಯವರು 4ನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಮಾಡಿ ಕೈಮಗ್ಗ ನೇಯ್ಗೆಯ ಉದ್ಯೋಗದಲ್ಲಿ ತೊಡಗಿಸಿಕೊಂಡರು. ತನ್ನ 14ನೇ ವರ್ಷ ಪ್ರಾಯದಲ್ಲಿ ಯಕ್ಷರಂಗಕ್ಕೆ ಸೇರಿ ಯಕ್ಷಪಯಣ ಆರಂಭಿಸಿದರು. ಕುಂಬಳೆ ಚಂದ್ರಶೇಖರ ಹಾಗೂ ಕಮಲಾಕ್ಷ ಅವರಲ್ಲಿ ಪ್ರಾಥಮಿಕ ನಾಟ್ಯಾಭ್ಯಾಸವನ್ನು ಮಾಡಿ ಅರ್ಥಗಾರಿಕೆಯನ್ನು ಯಕ್ಷರಂಗದ ಭೀಷ್ಮ ಶೇಣಿ ಗೋಪಾಲಕೃಷ್ಣ ಭಟ್ಟರಲ್ಲಿ ಅಭ್ಯಸಿಸಿದರು. 4 ವರ್ಷ ಕುಂಡಾವು, ಆ ಬಳಿಕ ಕೂಡ್ಲು, ಮುಲ್ಕಿ, ಕರ್ನಾಟಕ ಮೇಳದಲ್ಲಿ ತಿರುಗಾಟ ನಡೆಸಿ ಬಳಿಕ ಧರ್ಮಸ್ಥಳ ಮೇಳಕ್ಕೆ ಸೇರಿ ಜೀವನದ ಕೊನೆಯವರೆಗೂ ಧರ್ಮಸ್ಥಳ ಮೇಳದ ಕಲಾವಿದರಾಗಿ ಯಕ್ಷರಂಗದಲ್ಲಿ 62 ವರ್ಷಗಳ ಸೇವೆ ಸಲ್ಲಿಸಿದ ಹಿರಿಯ ಕಲಾವಿದರು ಕುಂಬಳೆ ಶ್ರೀಧರರಾಯರು. ದಮಯಂತಿ, ಸೀತೆ, ದ್ರೌಪದಿ, ಮಂಡೋದರಿ, ಸುಭದ್ರೆ, ಶ್ರೀದೇವಿ, ಲಕ್ಷ್ಮಿ ಮುಂತಾದ ಗರತಿ ಶ್ರೀಪಾತ್ರಗಳು, ಶ್ರೀಕೃಷ್ಣ, ಮನ್ಮಥ, ಶ್ರೀರಾಮ ಮುಂತಾದ ಪುಂಡುವೇಷಗಳು, ಭೀಷ್ಮ, ಬ್ರಹ್ಮ, ಕೌರವ, ಕರ್ಣ, ಲಕ್ಷ್ಮಣ ಮುಂತಾದ ಕಿರೀಟ ವೇಷಗಳು ಅವರನ್ನು ಎತ್ತರಕ್ಕೆ ಏರಿಸಿದ ಪಾತ್ರಗಳು. ಶ್ರೀ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆಯ ಅಮ್ಮು ಬಳ್ಳಾಲ್ತಿಯ ಪಾತ್ರ ಅವರ ಮಾಸ್ಟರ್ ಪೀಸ್. ಪೂಜ್ಯ ಕಾವಂದರೆ ಅದನ್ನು ಮೆಚ್ಚಿಕೊಂಡಿದ್ದರು. ಮಳೆಗಾಲದಲ್ಲಿ ನೆಡ್ಲೆ ತಂಡದಲ್ಲಿ ಹಿರಿಯ ಕಲಾವಿದರಾಗಿ ಭಾರತ ದೇಶದೆಲ್ಲೆಡೆ ತಿರುಗಾಟ ನಡೆಸಿ ಕಲಾ ಪ್ರಸಾರ ಮಾಡುತ್ತಿದ್ದರು. ವಿದೇಶದಲ್ಲಿಯೂ ಯಕ್ಷಗಾನ ಸೇವೆಯನ್ನು ನಡೆಸಿದ ಯಕ್ಷಗಾನ ಸೀಮೋಲ್ಲಂಘನಕ್ಕೆ ಕಾರಣರಾಗಿದ್ದರು. ಸ್ವಲ್ಪ ಮಟ್ಟಿನ ಹಾಸ್ಯ ಪ್ರವೃತ್ತಿಯ ಶ್ರೀಧರರಾಯರು ಎಲ್ಲರೊಂದಿಗೆ ಮಿತ್ರರಂತೆ ವ್ಯವಹರಿಸಿ ಅಜಾತಶತ್ರು ಎನಿಸಿದ್ದರು. 76 ವರ್ಷದ ಸಾರ್ಥಕ ಜೀವನ ನಡೆಸಿ 2024 ಜುಲೈ ತಿಂಗಳ 5ನೇ ತಾರೀಕು ಶುಕ್ರವಾರ ಅವರು ನಮ್ಮನ್ನಗಲಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ಇದ್ದೇವೆ. ಇನ್ನೊಬ್ಬರು ಪುತ್ತೂರು ಗಂಗಾಧರ ಜೋಗಿ. ಬಂಧುಗಳೇ, ಪುತ್ತೂರು ಗಂಗಾಧರ ಜೋಗಿ ಅವರು ಒಬ್ಬ ಪರಿಪೂರ್ಣ ಕಲಾವಿದರಾಗಿ, ಮೇಳದಲ್ಲಿ ಎಲ್ಲರಿಗೂ ಅಗತ್ಯವುಳ್ಳ ಕಲಾವಿದರಾಗಿ ಬಾಳಿ ಬದುಕಿದವರು. ಕಲಾವಿದರ ಎದುರೇ ಬಣ್ಣ ಹಚ್ಚಿ ಜೊತೆಯಾಗಿ ಕುಣಿದು ನಗು ನಗುತ್ತಾ ಎಲ್ಲರೊಡನೆ ಬೆರೆತು ವೇಷ ಮುಗಿಸಿ ಚೌಕಿಯಲ್ಲಿ ಬಣ್ಣ ತೆಗೆಯುವಾಗ ಹೃದಯಘಾತದಿಂದ ಜೀವನ ರಂಗದಿಂದಲೇ ಮರೆಯಾದವರು ನಮ್ಮೆಲ್ಲರ ಪುತ್ತೂರು ಗಂಗಣ್ಣ. ಅವರು ಇನ್ನೂ ಹಲವು ಕಾಲ ಬಾಳಬೇಕಿತ್ತು. ಆದರೇನು ಮಾಡೋಣ, ಕಾಲಪುರುಷಂಗೆ ಗುಣಮನಂ ಮಲ್ಲಂಗಡ ಎನ್ನುವ ಕವಿ ಮುದ್ದಣ್ಣನ ಮಾತು ಇಲ್ಲಿ ಸ್ಮರಣೀಯ. ಚಾರಕನಿಂದ ತೊಡಗಿ ತಾರಕದವರೆಗೆ, ಬೇಟೆಗಾರನಿಂದ ತೊಡಗಿ ಬಣ್ಣದ ವೇಷದವರೆಗೆ ಎಲ್ಲ ಬಗೆಯ ಪಾತ್ರವನ್ನು ನಿರ್ವಹಿಸುತ್ತಿದ್ದವರು. ಮೇಳದಲ್ಲಿ ಯಾರು ಗೈರು ಹಾಜರಾದರೂ ಆ ಸ್ಥಾನವನ್ನು ತುಂಬುತ್ತಿದ್ದವರು ಗಂಗಣ್ಣ. ಆದ್ದರಿಂದಲೇ ಇವರು ಮೇಳಕ್ಕೆ ಆಪದ್ಬಾಂಧವ ಕಲಾವಿದರಾಗಿದ್ದರು. ಯಾವುದೇ ಪಾತ್ರವನ್ನು ಆಲಸ್ಯ ಪಡದೆ ನಿಷ್ಠೆಯಿಂದ ನಿರ್ವಹಿಸುವ ಹುರುಪು. ಎಲ್ಲರನ್ನು ಅಣ್ಣಯ್ಯ ಎಂದು ಸಂಬೋಧಿಸುತ್ತಿದ್ದ ಗಂಗಣ್ಣ ಸದಾ ನಗು ಮಗದೊಂದಿಗೆ ಪ್ರೀತಿ ವಿಧೇಯತೆಗಳೇ ಮೈವೆತ್ತಂತಿದ್ದ ಗುಣ ಸ್ವಭಾವ. ಎಲ್ಲರ ಮುಂದೆಯೂ ತಾನು ಸಣ್ಣವನಾಗಿ ಬೆಳೆದ ದೊಡ್ಡ ವ್ಯಕ್ತಿತ್ವ. ಎನಗಿಂತ ಕಿರಿಯರಿಲ್ಲ ಎಂದು ಬಸವಣ್ಣ ಹೇಳಿದಂತೆ ಹುಡುಕಿದರೆ ಗಂಗಣ್ಣನಲ್ಲಿ ದೋಷಗಳಿಗಿಂತ ಗುಣಗಳೇ ಎದ್ದು ಕಾಣುತ್ತಿತ್ತು. ಮಹಾನ್ ಕಲಾವಿದ ಗೋವಿಂದ ಭಟ್ಟರಲ್ಲಿ 4 ಹೆಜ್ಜೆ ಕಲಿತು ಅನಂತರ ಕರ್ಗಲ್ಲು ವಿಶ್ವೇಶ್ವರ ಭಟ್ಟರ ಗರಡಿಯಲ್ಲಿ ಪಳಗಿದ ಗಂಗಣ್ಣ ಧರ್ಮಸ್ಥಳ ಕಲಾಕೇಂದ್ರದ ವಿದ್ಯಾರ್ಥಿಯಾಗಿ ಸೇರಿ ಜೀವನದ ಕೊನೆ ಉಸಿರಿನ ತನಕ ಧರ್ಮಸ್ಥಳ ಮೇಳದಲ್ಲಿ ಸೇವೆ ಸಲ್ಲಿಸಿ 1/5/2024 ತಮ್ಮ ಪ್ರಾಣವನ್ನು ಮಂಜುನಾಥನ ಪಾದಪದ್ಮಗಳಿಗೆ ಅರ್ಪಿಸಿದ್ದಾರೆ. ಅಂತಹ 4 ಜನ ಸ್ಮರಣೀಯ ಕಲಾವಿದರನ್ನು ನೆನಪು ಮಾಡುತ್ತಾ ಅವರೆಲ್ಲರಿಗೂ ಮಾತೆ ರಾಜರಾಜೇಶ್ವರಿಯು ಸಾಹಿತ್ಯವನ್ನು ಕರುಣಿಸಲಿ. ನಮ್ಮೆಲ್ಲರ ಚರಮಾಂಜಲಿಯನ್ನು ಅವರಿಗೆ ಅರ್ಪಿಸುತ್ತಾ ಅವರ ನೆನಪು ಇನ್ನೂ ನಮ್ಮೊಂದಿಗೆ ಇರಲಿ, ಅವರಂತಹ ಕಲಾವಿದರು ಯಕ್ಷಗಾನಕ್ಕೆ ಮೂಡಿ ಬರಲಿ ಎನ್ನುವಂತಹ ಆಶಯದೊಂದಿಗೆ ಅವರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ.